ಕಾರ್ಯಕ್ರಮವನ್ನು ಆರಂಭಿಸಲು ತಮ್ಮಲ್ಲಿ ವಿನಂತಿಯನ್ನು ಕೋರುತ್ತಿದ್ದೇನೆ. Sit easy. ಮುಂದೆ ಭಾಗ ಅಂದರೆ ದೀಪ ಬೆಳಗುವಿಕೆ ಅಂತ ಹೇಳ್ತಾರೆ. ವೇದಿಕೆಯಲ್ಲಿರುವ ವಿದ್ಯಾರ್ಥಿನಿಗಳು ಆಗಿರುವಂಥ ಶ್ರೀ ಕೆ ನರೇಶ್ ಅವರೇ, ರಾಜ್ಯ ಅಧ್ಯಕ್ಷರಾದ ವಿಲ್ಸನ್ ದೇವರ್ ಅವರೇ, ನಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸುವಂಥ ಜಿಲ್ಲಾ ಸಮಾಜದ ಕಾಶ್ಮೀರ ವಂಶಂತರವರೇ, ವೇದಿಕೆಗೆ ಮುಂಭಾಗದಲ್ಲಿರುವಂಥ ಎಲ್ಲ ಜಾಗೃತಿಗಳು, ಇವತ್ತು ಮತದಾನ ನಮ್ಮ ಎಲ್ಲರ ಹಕ್ಕು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮತದಾನವನ್ನು ಮಾಡಲಿಕ್ಕೆ. ಆ ಪ್ರತಿಯೊಬ್ಬರು ಮತದಾನವನ್ನು ಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಮ್ಮ ಕುಂದುಕೊರತೆಗಳನ್ನು ನಮ್ಮ ಸಮಾಜದಲ್ಲಿ ಅವರ ಮುಖಾಂತರ ತಿಳಿಸುವಂಥ ಒಂದು ದೊಡ್ಡ ಒಂದು ಕ್ರಿಯೆ ಈ ಮತದಾನ. ಈ ಮತದಾನದಲ್ಲಿ ನಾವೆಲ್ಲರೂ ಭಾಗವಹಿಸಿ ನಮ್ಮ ಹಕ್ಕನ್ನು ಸಲಹಿಸಬೇಕು. ಈ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ವಿವರಗಳನ್ನು ನೀಡಲು ನಮ್ಮ ಇವತ್ತು ಜಿಲ್ಲಾ ಸಮಾವೇಶ ಕೋರಿಕೊಂಡಾಗ ನಮ್ಮ ಮುಖ್ಯ ಅತಿಥಿಯಾಗಿರುವಂಥ KSN ರಾಜೇಶ್ ಇವರು ನ್ಯಾಯವಾದಿಗಳು ಮತ್ತು ವಿಶೇಷ ಸರ್ಕಾರಿ ಅಭಿನಂದಕರು ಮತ್ತು ಕರ್ನಾಟಕ ರಾಜ್ಯ ಲೋಕಾಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸದಸ್ಯರು ಭ್ರಷ್ಟಾಚಾರ ನಿಗ್ರಹದ ಸದಸ್ಯರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಇವರು ಇವತ್ತು ನಮಗೆ ಸವಿವರವಾಗಿ ಇವತ್ತು ಮತದಾನದ ಬಗ್ಗೆ ಅವರು ನಮಗೆ ವಿವರಣೆ ನೀಡಲಿದ್ದಾರೆ. ಅವರನ್ನು ನಾವು ಪ್ರಾದೇಶಿಕದ ಪರವಾಗಿ ಜಿಲ್ಲಾ ಸಮಾಜ ಪರವಾಗಿ ಪೂರಕವಾಗಿ ಸ್ವಾಗತಿಸ್ತೇವೆ. ಮುಖ್ಯವಾಗಿ ಹೇಳಬೇಕಿದ್ರೆ ನಾವು ಡಾಕ್ಟರ್ ಮುರಳಿ ಮೋಹನ್ ಜೊತೆ ಗೊತ್ತಿರೋ ಹಾಗೆ ಈ ಪಾದರಸಕ್ಕೆ ಮುಂದೆ ಹೆಸರು ಅಂತ ಹೇಳ್ಬೋದು. ಅಷ್ಟು ಚುರುಕುತನ ಅದು ಕಮಾಂಡ್ ಸಿಗಬೇಕಾಗ್ತದೆ. ಅವರು ಅಷ್ಟು ಚುರುಕಾಗಿ ಯಾವತ್ತೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತಾರೆ. ಅದನ್ನು ನಾವು ಡೈಲಿ ನೋಡ್ತಾ ಇರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳಿವೆ. ಏನಂತ ನಾನು ಸೂಕ್ಷ್ಮವಾಗಿ ಹೇಳಬೇಕಾದ್ರೆ, ಈ ಕಾರ್ಯಕ್ರಮದಲ್ಲಿ ಜನ ಈ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು, ಅಲ್ಲಿ ಹೋಗ್ಬೇಕಾದ್ರೆ ಜನವೇ ಇಲ್ಲ. ಜನ ಇಲ್ಲದೆ ಎಲ್ಲರೂ ಬಾರಿ ಈಗ ಜನ ಬರೋದು ಕಡಿಮೆ. ಕಾರ್ಯಕ್ರಮ ಟೆನ್ಷನ್ ಆಗಿ ಹೋಗಿದ್ರು ಎಲ್ಲರೂ ಕಾರ್ಯಕ್ರಮದ. ಆಗ ನಾನು ಹೇಳಿದೆ, ಈ ಕಾರ್ಯಕ್ರಮಕ್ಕೆ ನಮಗೆ ಜನ ಬೇಕಾಗಿಲ್ಲ ಈಗ. ಯಾಕೆ ಹೇಳಿದರೆ ಮಾಧ್ಯಮ ಅಷ್ಟು ಹೊತ್ತಾಗಿದೆ. ನಾವು ಏನೊಂದು ಕೇಳಲಿಕ್ಕೆ ಜನ ಎದುರುಗಡೆ ಇಲ್ಲದಿದ್ದರೂ ಕೂಡ ನೀವು ಏನು ಮಾತಾಡ್ತೀವಿ ಅದು ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪುತ್ತದೆ. ಆದ ಕಾರಣ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳೋದು ಮುಖ್ಯ ಅಲ್ಲ, ಎಷ್ಟು ಜನ ಇದ್ದಾರೆ ಅಂತ ಹೇಳೋದು ಮುಖ್ಯ ಅಲ್ಲ, ಅದು ಎಲ್ಲಿಗೆ ತಲುಪಬೇಕು, ಅದು ತಲುಪುವಂಥ ಒಂದು ಕಾರ್ಯ ಆಗಬೇಕು. ಅದಕ್ಕೋಸ್ಕರ ಯಾಕೆಂದರೆ ಪ್ರತಿ ಕಾರ್ಯಕ್ರಮಗಳು ಆಗಿದ್ದಾಗಿ ಮಾಡ್ತಾ ಇರ್ತಾರೆ. ನಾವು ಜನವನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ರೀಚ್ ಆಗುವ ರೀತಿ ಯಾವ ರೀತಿ ಹೇಳಿ ನಮ್ಮ ಡಾಕ್ಟರ್ ಮುರಳಿ ಅವರಿಗೆ ಗೊತ್ತಿದೆ. ಆ ರೀತಿ ಅದನ್ನು ಯಾರ್ಯಾರಿಗೆ ತಲುಪಿಸಬೇಕಾದಂಥ ಕಾರ್ಯಕ್ರಮಗಳನ್ನು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಈ ಒಂದು ಮತದಾನದ ಬಗ್ಗೆ ಹೇಳಬೇಕಿದ್ರೆ, ಇದರ ಬಗ್ಗೆ ಜಾಗೃತಿ ಮನುಷ್ಯರಿಗೆ ಜನರಿಗೆ ಒಳಗಿಂದೇ ಬರಬೇಕು. ನನಗೊಂದು ನೆನಪಾಗ್ತದೆ, ಇಲ್ಲಿ ಮೊದಲು 1970 ಅಂದಾಜಿರ್ಬೋದು, ಬೇರೆ ನನ್ನ ರಿಲೇಷನ್ ಅಂತ ಹೇಳಿದ್ದು ಕೇಳಿ ನಾನು. ಅವರ ಹೆಂಡತಿ ಬೆಳಿಗ್ಗೆ ಡೆಲಿವರಿ ಆಗಿ ಇಲೆಕ್ಷನ್ ದಿವಸ ಡೆಲಿವರಿ ಆದ ಅದೇ ದಿವಸ ಸಂಜೆ ಹೋಗಿ ಅವರನ್ನು ಕರ್ಕೊಂಡೋಗಿ ಓಟ್ ಹಾಕ್ಸಿದ್ದಾರೆ. ಈಗಿನ ತರ ಕಾರು ಇದೇನಿರಲಿಲ್ಲ ಆಗ. ಆದರೂ ಕೂಡ ಬೆಳಿಗ್ಗೆ ಡೆಲಿವರಿ ಆದಂತ, ಅದು ಮನೆಯಲ್ಲಿ ಡೆಲಿವರಿ, ಈಗಿನ ತರ ಹಾಸ್ಪಿಟಲ್ ಅಲ್ಲ, ಮನೆಯಲ್ಲಿ ಡೆಲಿವರಿ ಆದಂತಹ ಅವರ ಹೆಂಡತಿಯನ್ನು ಕರ್ಕೊಂಡೋಗಿ ಓಟ್ ಹಾಕ್ಸಿದ್ದಾರೆ. ನೋಡಿ, ಅವರಿಗೊಂದು ಶ್ರದ್ಧೆ ಇತ್ತು ಓಟ್ ಹಾಕೋದ್ರಲ್ಲಿ. ಆ ಮತದಾನವನ್ನು ಚಲಾಯಿಸಲೇಬೇಕು, ನಾನು ಮಾತ್ರ ಅಲ್ಲ ನನ್ನ ಪತ್ನಿ ಕೂಡ ಚಲಾಯಿಸಲೇಬೇಕು ಅಂತ ಹೇಳುವ ಒಂದು ದಿಟ್ಟ ನಿರ್ಧಾರದಿಂದ ಅವ್ರು ಕರ್ಕೊಂಡೋಗಿ ಓಟ್ ಹಾಕ್ಸ್ತಿದ್ರು. ಈ ರೀತಿ ಮತದಾನದ ಬಗ್ಗೆ ಜಾಗೃತಿ ನಮ್ಮೊಳಗೆ ಇರಬೇಕು. ಅದನ್ನ ನಾವು ಬೇರೆಯವರಿಗೆ ಹಂಚಬೇಕು. ಮತದಾನ ಮಾಡಿದ್ರಿಂದ ಏನು ಪ್ರಯೋಜನ? ಎಲ್ರಿಗೂ ಒಂದು ಮನಸ್ಸಲ್ಲಿದೆ, ನಾವು ಮತದಾನ ಎಷ್ಟೋ ಜನ ಇದ್ದಾರೆ, ನಾನೊಂದು ಓಟ್ ಹಾಕದಿದ್ರೆ ಏನಾಗೋದಿಲ್ಲ ಅಂತ ಹೇಳುವಂಥ ಒಂದು ಭಾವನೆ. ನಾನು ಒಬ್ಬರು ಓಟ್ ಹಾಕದಿದ್ರೆ ಏನು ಇಲ್ಲಿ ದೇಶ ಏನಾಗಲಿಕ್ಕಿಲ್ಲ. ಅದನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಒಬ್ಬರು ಓಟ್ ಹಾಕದಿದ್ರೆ ಅಲ್ಲಿ ವಿಜಯದ ಅಂತರ ಅಥವಾ ಸೋಲು ಅಂತರ ಎರಡರಲ್ಲಿ ಕೂಡ ವ್ಯತ್ಯಾಸ.
ಒಂದು ಓಟಿನಿಂದಾಗಿ ವಿಜಯದ ಅಂತ ವ್ಯತ್ಯಾಸ ಆಗುತ್ತೆ, ಅಲ್ಲ ಕೆಲವು ಕಡೆಯಲ್ಲಿ ಈಕ್ವಲ್ ಆಗಲಿಕ್ಕೂ ಸಾಕು. ಅದು ನಮಗೆ ಗೊತ್ತಿಲ್ಲ, ಓಟ್ ಹಾಕುವ ಸಂದರ್ಭದಲ್ಲಿ ನಮಗೆ ಗೊತ್ತಿರೋದಿಲ್ಲ. ಅದರಿಂದಾಗಿ ನಮಗೆ ಯಾರು ಬೇಕು ಅಂತವ್ರು ಬಾರದೇ ಇರ್ಬೋದು ಎಲೆಕ್ಷನ್. ನಾವು ಜನರನ್ನ, ಜನಪ್ರತಿನಿಧಿಗಳನ್ನ ಆರಿಸುವಾಗ, ನಾನು ಅವರು ಜನನಾಯಕರು ಅಂತ ಹೇಳೋದಿಲ್ಲ, ಜನಪ್ರತಿನಿಧಿಗಳು. ಈ ನಾನು ಕೆಲವು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ನನಗೆ ತಿಳಿದು ಬಂದದ್ದು, ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲಿ ಅವರು ಉಪಯೋಗಿಸುವಂತ, ನಾನು ಸಮಾರಂಭಕ್ಕೆ ಹೋಗಿದ್ದೆ, ಅಧ್ಯಕ್ಷರು ಇದರ ಯಾವುದು ಜಿಲ್ಲಾ ಇದರ ಅಧ್ಯಕ್ಷರು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ, ಪದಗ್ರಹಣ ಮತ್ತೆ ಹಸ್ತಾಂತರ. ಆಗ ಅವರು ವೀರೇಂದ್ರ ಹೆಗ್ಗಡೆ ಅವರು ಉಪಯೋಗಿಸಿದಂತಹ ಒಂದು ಶಬ್ದ ಏನು ಅಂತ ಹೇಳಿದ್ರೆ, ಅಧಿಕಾರ ಹಸ್ತಾಂತರ ಹೇಳಿಲ್ಲ. ಆ ಶಬ್ದ ಉಪಯೋಗಿಸಿದ್ದು ಜವಾಬ್ದಾರಿಯನ್ನು ಹಸ್ತಾಂತರಿಸುವುದು. ಈ ಅಧಿಕಾರ ಹಸ್ತಾಂತರ ಹೇಳಿದ ಕೂಡಲೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನೊಬ್ಬ ಅಧಿಕಾರದಲ್ಲಿರುವವನು ಅಂತ. ಅದೇ ಜವಾಬ್ದಾರಿ ಹಸ್ತಾಂತರ ಹೇಳಿದ್ರೆ ಆ ಜವಾಬ್ದಾರಿ ಏನಿದೆ, ಈಗ ನಾವು ಯಾರೇ ಒಂದು MLA ಇರ್ಬೋದು, MP ಇರ್ಬೋದು, ಯಾವುದೇ ಜನಪ್ರತಿನಿಧಿಗಳನ್ನ ಆರಿಸುವಾಗ ಅವರನ್ನೊಂದು ನಮ್ಮ ಹೇಳಿಕೊಳ್ಳಿಕ್ಕೆ ಜನನಾಯಕರು ಅಂತ ಹೇಳ್ತೇವೆ. ಬಟ್ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೋಸ್ಕರ ನಾವು ಆರಿಸಿದಂಥ ವ್ಯಕ್ತಿ, ಅವರು ಜವಾಬ್ದಾರಿಯನ್ನು ತಗೊಂಡವರು, ನಮ್ಮನ್ನೆಲ್ಲ ಮುನ್ನಡೆಸಲಿಕ್ಕೆ ಅವರು ಜವಾಬ್ದಾರಿಯನ್ನು ತಗೊಂಡಂಥ ವ್ಯಕ್ತಿ. ಆದ ಕಾರಣ ಈ ಅಧಿಕಾರ ಅಂತ ಹೇಳಿದ ಕೂಡಲೇ ಅದನ್ನು ಯಾರಾದ್ರೂ ಕಿತ್ತು ತಗೊಳ್ಬೇಕು ಅಂತ ಹೇಳುವಂಥ ಒಂದು ಭಾವನೆ ಇದೆ. ಅದೇ ಜವಾಬ್ದಾರಿ ಅಂದರೆ ಯಾರಿಗೂ ಬೇಡ, ಜವಾಬ್ದಾರಿ ತಗೊಳ್ಳಿಕ್ಕೆ ಯಾರು ರೆಡಿ ಇರೋದಿಲ್ಲ. ಈ ರೀತಿಯ ಒಂದು ಸಮಾಜ ನಿರ್ಮಾಣ ಆಗಬೇಕು, ಜವಾಬ್ದಾರಿಯನ್ನು ಎಲ್ಲರೂ ಹೊಂದಬೇಕು, ಜವಾಬ್ದಾರಿಯನ್ನು ನಡೆಸಿಕೊಂಡು ಹೋಗಬೇಕು. ಅದಕ್ಕೆ ಮತದಾನ ಮಾಡಲೇಬೇಕು. ಅದೇ ಮೂಲವಾಗಿ ನೀವು ನೋಡಬೇಕಿದ್ರೆ ನಿಮಗೆ ಹಕ್ಕುಗಳು ಅಂತೇಳಿ ಬೇರೆ ಎಲ್ಲ ಹಕ್ಕುಗಳನ್ನು ನಾವು ಬಲಾತ್ಕಾರವಾಗಿ ಪಡ್ಕೊಳ್ಳಿಕ್ಕೆ ಅಥವಾ ನ್ಯಾಯಯುತವಾಗಿ ಪಡ್ಕೊಳ್ಳಿಕ್ಕೂ ನಾವು ಪ್ರಯತ್ನ ಪಡ್ತೇವೆ. ಆದರೆ ಮತದಾನದ ಹಕ್ಕನ್ನು ಯಾಕೆ ಪಡ್ಕೊಳ್ಳೋದಿಲ್ಲ? ಅದನ್ನು ಯಾಕೆ ನಾವು ಅನುಭವಿಸಲಿಕ್ಕೆ, ಅದರ ಸಂತೋಷವನ್ನು ಅನುಭವಿಸಲಿಕ್ಕೆ ಯಾಕೆ ಪ್ರಯತ್ನ ಪಡೋದಿಲ್ಲ? ಮತದಾನದ ಹಕ್ಕು ಬಂದಾಗ ಯಾರಾದ್ರೂ ಹಾಕ್ತಾ ಇರಲಿ, ನಾವು ಆರಾಮಿಸಿರುವ ಆ ಒಂದು ಭಾವನೆ ಇದೆ. ಅದರ ಬದಲು ನಾವು ಈ ಒಂದು ದೇವಸ್ಥಾನಕ್ಕೆ ಹೋದಷ್ಟೇ ಪವಿತ್ರವಾದ ಕೆಲಸ ಅದು ಮತದಾನ ಮಾಡುವುದು. ಆ ಮತದಾನ ಮಾಡಿದ್ರಿಂದಾಗಿ ಒಳ್ಳೆಯ ವ್ಯಕ್ತಿಯೊಬ್ಬರು ನಮ್ಮ ಪ್ರತಿನಿಧಿ ಆಗ್ಬೋದು. ಅದೇ ನಾವು ಓಟ್ ಹಾಕಲಿಕ್ಕೆ ಹೋದ್ರೆ ನಮ್ಮ ತರ 10 ಜನ ಈ ರೀತಿ ಓಟ್ ಹಾಕಿದ್ರೆ ಏನೂ ಆಗುದಿಲ್ಲ, ನಾನು ಒಂದೇ ಓಟ್ ಹಾಕಿದ್ರೆ ಏನೂ ಆಗುದಿಲ್ಲ ಅಂತ ಹೇಳಿದರೆ, ಅದರಿಂದಾಗಿ ಒಳ್ಳೆಯ ವ್ಯಕ್ತಿ ಆರಿಸಿ ಬರಲಿಕ್ಕೆ ಕಷ್ಟ ಇದೆ. ಯಾಕೆಂದ್ರೆ ನಾವು ಪರ್ಸೆಂಟೇಜ್ ನೋಡ್ತೇವೆ, 70% ಆಗಿದೆ, 80% ಆಗಿದೆ, 50% ಆಗಿದೆ, ಕೆಲವೊಮ್ಮೆ 40% ಓಟ್ ಆಗಿದೆ. ಈ ಓಟನ್ನು ನಾವು ಹಾಕಬೇಕಾದ್ದು ನಮ್ಮ ಜವಾಬ್ದಾರಿ. ಯಾರನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳೋದು ನಮ್ಮ ಹಕ್ಕದು. ನಾವು ಆ ಹಕ್ಕನ್ನು ಚಲಾಯಿಸಿ ಮತದಾನ ಮಾಡಿದರೆ ಮಾತ್ರ ನಮಗೆ ಒಳ್ಳೆಯ ದೇಶ, ಅಥವಾ ಈಗ ನೀವು ಇದು ಮಾಡಿ ನಿಮ್ಮ ಟಿ ಶರ್ಟ್ ಹಾಕೊಂಡು ಬೆಟರ್ ಇಂಡಿಯಾ ಏನು ಅದನ್ನು ಆಗಲಿಕ್ಕೆ ಸಾಧ್ಯ. ಈಗ ಒಬ್ಬ ಜನ ಪ್ರತಿನಿಧಿ ಇರ್ಬೋದು, ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದವರು ಇರ್ಬೋದು, ಒಬ್ಬರಿಗೆ ಒಳ್ಳೆಯವ್ರ ತರ ಕಾಣ್ಬೋದು, ಮತ್ತೊಬ್ಬರಿಗೆ ಅವ್ರು ಕೆಟ್ಟದಿರ್ಬೋದು. ಆದರೆ ನಮ್ಮ ಮನಸ್ಸಿಗೆ ಏನು ಕಾಣ್ತದೆ, ಒಳ್ಳೆಯ ವ್ಯಕ್ತಿ ಅಂತ ಹೇಳೋದಕ್ಕೆ ಸಮರ್ಥನೆ ಏನು ನಮ್ಮಲ್ಲಿದೆ, ಅದನ್ನು ನೋಡಿಕೊಂಡು ನಾವು ಓಟ್ ಹಾಕಬೇಕು. ಆ ಓಟ್ ಹಾಕುವ ಕಾರ್ಯಕ್ರಮಗಳನ್ನು, ಏನು ಮತದಾನದ ಕಾರ್ಯಕ್ರಮಗಳನ್ನು ಸರಿಯಾಗಿ ರೀತಿಯಲ್ಲಿ ಮಾಡಿದರೆ ಯಾವುದೇ ರೀತಿಯ ದೇಶಕ್ಕೆ ಆಪತ್ತು ಬರಲಿಕ್ಕಿಲ್ಲ. ಅದೇ ರೀತಿ ಮತ್ತೊಂದು, ನಾವು ಮತದಾನ ಹಾಕಬೇಕಾದ್ರೆ ಏನು ಮಾಡಬೇಕು? ಕೆಲವು ಈ ಡಿಪಾರ್ಟ್ಮೆಂಟಲ್ಲಿರುವ ಪೋಸ್ಟಲಲ್ಲಿ ಬರುವಂತಹ ಓಟ್ಗಳು ಕೂಡ ಅಸೀಮಿತವಾಗಿ ಬರ್ತದೆ. ಯಾಕೆಂತ ಹೇಳಿದ್ರೆ ನಾವು ಮತದಾನ ಯಾವ ರೀತಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಮಗೆ ಒಂದು ಗಡಿಬಿಡಿ. ಅಲ್ಲಿ ಹೋಗಿ ಏನಿಲ್ಲ ಅಂದ್ರೆ ನಮಗೆ ಮೊಬೈಲ್ ಓದಬೇಕಾಗಿರ್ತದೆ, ಇಲ್ಲದಿದ್ದರೆ ಹೋಗಿ ಹೊರಗಡೆ ಮಾತಾಡ್ಲಿಕ್ಕಾಗಿರ್ತದೆ. ಅಲ್ಲಿ ಸೂಕ್ಷ್ಮವಾಗಿ ನೋಡಿ ಯಾವ ರೀತಿಯ ಮತದಾನ ಮಾಡಬೇಕು, ಆ ಸರಿಯಾದ ಕ್ರಮವನ್ನು ಮಾಡಿದರೆ ಮಾತ್ರ. ಈಗ ಪ್ರಾರಂಭದಲ್ಲಿ ಮತಯಂತ್ರ ಬರಬೇಕಾದ್ರೆ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ಈಗ ನಮಗೆ ಅದು ಗೊತ್ತಿದ್ದು ಕೂಡ ಅಸೀಮಿತ ಆಗಿದೆ. ಯಾಕೆ? ಅದು ನಮ್ಮ ಕ್ಯಾರ್ಲೆಸ್. ನಾವು ಕ್ಯಾರ್ಲೆಸ್ ಆಗಿದ್ದ ತಕ್ಷಣ ನಾವು ಅಲ್ಲಿ ನಮ್ಮ ಸಮಯವೇ ಅರ್ಥ, ನಾವು ಅಲ್ಲಿವರೆಗೆ ಹೋಗಿ ಅಷ್ಟೊತ್ತು ಕಾದದ್ದು ಅರ್ಥ, ನಾವು ಹಾಕಿದ ಓಟು ಹೋಯ್ತು, ಯಾರಿಗಿಂತಿಲ್ಲ. ಆದ ಕಾರಣ ಓಟ್ ಹಾಕಬೇಕಾದ್ರೆ ಪ್ರಾರಂಭದಲ್ಲಿ ಸರಿಯಾಗಿ ನಿಮಗೆ ಮಾಹಿತಿ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜನ ಇರ್ತಾರೆ, ಅದನ್ನು ಹೇಗೆ ಕೇಳ್ಕೊಂಡು ಹಾಕಬೇಕು. ಆ
ಓಟನ್ನು ದಯವಿಟ್ಟು ಹಾಳು ಮಾಡಬೇಡಿ. ಅದು ನಾನು ನಿಮಗೆ ಹೇಳ್ತಾ ಇಲ್ಲ, ನೀವು ಅದನ್ನು 10 ಜನರಿಗೆ ತಲುಪಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಆ ಸರಿಯಾದ ರೀತಿಯಲ್ಲಿ ನಾವು ಮತದಾನವನ್ನು ಮಾಡಿದರೆ ಮಾತ್ರ, ನಮ್ಮ ಹಕ್ಕನ್ನು ನಾವು ಸರಿಯಾಗಿ ಚಲಾಯಿಸಿದರೆ ಮಾತ್ರ ದೇಶ ಒಳ್ಳೆಯದಾಗ್ಬೋದು. ಈ ಬೇರೆ ದೇಶಗಳಲ್ಲಿ ಅದನ್ನು ಹಕ್ಕನ್ನು ಚಲಾಯಿಸಲಿಕ್ಕೆ ನಾವು ಬೇರೆಯವರು ಹೇಳಬೇಕಾಗಿಲ್ಲ. ಆದರೆ ಇಲ್ಲಿ ನಾವು ಪ್ರತಿ ಸಲ ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತ ಹೇಳಿದರೆ, ನಿಮಗೆ ಅದರ ಬಗ್ಗೆ ಜಾಗೃತಿ ಇಲ್ಲ ಅಂತ ಈ ಕಾರ್ಯಕ್ರಮ ಹಾಕಿಕೊಂಡದಲ್ಲ. ನಿಮಗೆ ಅದರ ಬಗ್ಗೆ ಜಾಗೃತಿ ಇದೆ, ಅದನ್ನು 10 ಜನರಿಗೆ ತಿಳಿಸಿ. ಅದು ಯಾರ್ಯಾರಿಗೆ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗಬೇಕು. ಈ ಭಾರತ ದೇಶದಲ್ಲಿ 100% ಮತದಾನ ಆಗಬೇಕು. ಆಗ ಮಾತ್ರ ದೇಶ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಜನಪ್ರತಿನಿಧಿಗಳಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಮತದಾನ ಏನಿದೆ, ನಾಳೆ ನಡೆಯುವಂತಹ ಮತದಾನ, ಇದನ್ನು ಸದುಪಯೋಗಪಡಿಸಿಕೊಳ್ಬೇಕು. ಇದನ್ನು ಸರಿಯಾಗಿ ರೀತಿಯಲ್ಲಿ ನಡೆಯುವಂತೆ ಎಲ್ಲ ರೀತಿಯಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇರಬೇಕು. ಇದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರಿಗಿರ್ಬೋದು, ನಿಮ್ಮ ನೆರೆಹೊರೆಯವರಿಗಿರ್ಬೋದು, ನಿಮ್ಮ ಬಂಧುಗಳಿಗಿರ್ಬೋದು, ಯಾರಿಗೂ ಕೂಡ ವೋಟನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಸರಿಯಾಗಿ ಮಾಡಬೇಕು. ಈ ಒಂದು ಉದಾಹರಣೆಗೆ, 1 ವರ್ಷ ನನಗೆ ವೋಟ್ ಹಾಕಲಿಕ್ಕೆ ಆಗಲಿಲ್ಲ, ಅನಿವಾರ್ಯ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಆಗ ಆ ವೋಟ್ ಹಾಕದೇ ಇದ್ದರೆ ಅದರ ಏನು ಅನುಭವ ಅಂತೇಳಿ ನನಗೆ ಆಯಿತು. ಎಲ್ಲರೂ ಕೂಡ ಪಕ್ಕದಲ್ಲಿ ಹೋಗುವವರು ಕೂಡ ವೋಟಿನ ದಿವಸ ಮತ್ತೊಂದು ವಾರ ನಮ್ಮ ಕೈ ಬೆರಳಿರೋದೇ ನೋಡಿದ್ವಿ, ವೋಟ್ ಹಾಕಿದ್ದಾರೆ ಇಲ್ವ. ಆ ರೀತಿಯ ಒಂದು ಮನಸ್ಥಿತಿ ಇದೆ. ಆ ವೋಟ್ ಹಾಕದಿದ್ರೆ ಆ ಮುಜುಗರ ಅನುಭವಿಸಬೇಡಿ. ವೋಟ್ ಹಾಕದೆ ಎಲ್ಲರೂ ಕೂಡ ಬೆರಳನ್ನು ಹೀಗೆ ನೋಡ್ತಾರೆ, ಬಗ್ಗೆ ವೋಟ್ ಹಾಕಿದಾರ ಇಲ್ವೋ, ವೋಟ್ ಹಾಕಿದಾರ ಇಲ್ವೋ. ಆದ ಕಾರಣ ಈಗ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಎಲ್ಲರಲ್ಲಿ ಕೂಡ ವೋಟ್ ಹಾಕಿ ಆ ಒಂದು ಫೋಟೋ ಹಾಕಿ, ಆಗ ನಮಗೆ ಆಗ್ತದೆ, ನಾನು ಕೂಡ ಹಾಕಿದ್ರೆ ನಂದೊಂದು ಫೋಟೋ ಹಾಕ್ಬೋದು. ಆ ರೀತಿ ಆ ಒಂದು ಮುಜುಗರಕ್ಕೆ ಒಳಗಾಗಬೇಡಿ. ಯಾರು ಕೂಡ ದಯವಿಟ್ಟು ವೋಟ್ ಹಾಕಿ ಅದರ ಪ್ರಯೋಜನವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಹಕ್ಕನ್ನು ರಕ್ಷಣೆ ಮಾಡಿಕೊಳ್ಳಿ. ನಿಮ್ಮ ಹಕ್ಕನ್ನು ಅದನ್ನು ನಾವು ಹೇಳಿ ಆಗಬೇಕಾಗಿಲ್ಲ. ನಿಮ್ಮ ಹಕ್ಕನ್ನು ನೀವು ಚಲಾಯಿಸಲಿಕ್ಕೆ ಮತದಾನವನ್ನು ಶಾಂತಿಯುತವಾಗಿ ಮಾಡಿದರೆ ದೇಶ ಒಳ್ಳೆಯದಲ್ಲ. ಕಾರ್ಯಕ್ರಮ ಮುಂದಿನ ಭಾಗವಾಗಿ ಇನ್ನೊಬ್ಬ ಅತಿಥಿ ನಮ್ಮೊಂದಿಗಿದ್ದಾರೆ. ಅವರೆಲ್ಲ ನಮಗೆ ಪರಿಚಿತರೇ. ಅವರು ಶ್ರೀಮಾನ್ ವಿಲ್ಸನ್ ದಿವಾಕರ್, ಲಯನ್ಸ್ ಕ್ಲಬ್ ತುಳುನಾಡು, ಇದರ ಅಧ್ಯಕ್ಷರಾಗಿದ್ದಾರೆ. ಅವರಿಂದ ಕೂಡ ನಾವು ಮತದಾನದ ಬಗ್ಗೆ ಗೃಹರಕ್ಷಕರಿಗೆ ಓಟ್ ಹಾಕಲಿಕ್ಕೆ ಆಗಲಿಲ್ಲ. ಫಾರಿನಲ್ಲಿರುವಾಗ ತುಂಬ ಬೇಸರ ಆಗಿತ್ತು ಆ ಟೈಮಲ್ಲಿ. ಇಲ್ಲಿಗೆ ಊರಿಗೆ ಬಂದಾಗ ಎಲ್ಲರ ಹೇಳ್ತಾ ಇದ್ದೆ, ನಾವು ತುಂಬ ಕಷ್ಟ ಆಗ್ತದೆ ನನಗೆ ಮುಖ ತೋರಿಸ್ಲಿಕ್ಕೆ ಅಂತ ಹೇಳಿದರೆ, ನಾವು ಹಿಂದೆ ಎಲ್ಲ ಒಂದು ಹಿಂದೆ ಇದ್ದಿದ್ದು 2 ಪಾರ್ಟಿ ವಿಷಯ ಮಾತಾಡೋದಿಲ್ಲ ನಾವು. ಆಗ ಸ್ವಲ್ಪ ಕಷ್ಟ ಆಗಿತ್ತು ನನಗೆ. ಎಲ್ಲರ ಮನೆಯಲ್ಲಿ ಕೂಡ ಅಪ್ಪ ಹೇಳ್ತಾ ಇದ್ರು, ನನಗೆ ಬರ್ಬೋದಿತ್ತಲ್ಲ ಅಂತೇಳಿ, ರಜೆ ಹಾಕಿ ಬರ್ಬೋದಿತ್ತಲ್ಲ ಅಂತೇಳಿ. ಆದರೆ ನನಗೆ ರಜೆ ಸಿಕ್ಕದ ಕಾರಣ ನನಗೆ ಬರಲಿಕ್ಕಾಗಲಿಲ್ಲ. ಅದರಿಂದ ನಾನು ಆಗಿನಿಂದ ಕೂಡ ನಾನು ಮತದಾನದ ಬಗ್ಗೆ ನಾನು ವಿವರಿಸಿ ಹೇಳ್ತಾ ಬರ್ತಾ ಇದ್ದೇನೆ. ಈಗ ಕೂಡ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಮತದಾನ ಮಾಡಬೇಕು, ಅದು ನಮ್ಮ ಹಕ್ಕು ಮತ್ತು ಕರ್ತವ್ಯ. ಅದರಿಂದ ಮತದಾನವನ್ನು ತಪ್ಪಿಸಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಅವರು ಹೇಳಿದಾಗೆ ಈಗ ನಾವು ಎಲ್ಲರಿಗೂ ನಾವು ಹೇಳ್ತಾ, ನಾವು ಮತದಾನ ಯಾರು ತಪ್ಪಿಸಬೇಕು. ಪ್ರಜೆಗಳೇ ಪ್ರಭುಗಳು ಅಂತ ನಾವು ಹೇಳ್ತೇವೆ. ಯಾರು ವೋಟ್ ಮಾಡ್ತಾರೆ ಅವರೇ ಕಿಂಗ್ ಅಂತ ಹೇಳ್ತೇವೆ. ಯಾಕೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಡೆಮೋಕ್ರಸಿ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳಿ ನಾವೇ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ. ಇಲ್ಲಿ ಮತದಾರನೇ ಪ್ರಭು, ಕಿಂಗ್. ಸೊ ನಾವು ಕಿಂಗ್ ಮೇಕರ್ ಆಗ್ತೇವೆ. ಸೊ ಇಲೆಕ್ಷನ್ನಲ್ಲಿ ಮತದಾನ ಅನ್ನೋದು, ಚುನಾವಣೆ ಅನ್ನೋದು ಡೆಮೋಕ್ರಸಿಯ ಹಬ್ಬ ಅಂತ ನಾವು ಹೇಳ್ತೇವೆ. ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಈಸ್ ಇಲೆಕ್ಷನ್. ನಮಗೊಂಥರ ಹಬ್ಬ, ಸಂಭ್ರಮದ ವಾತಾವರಣ. ನಮ್ಮ ಹಕ್ಕನ್ನು ನಾವು ಏನಿದೆ ಅದನ್ನು ನಾವು ಅಧಿಕಾರಯುತವಾಗಿ ಚಲಾಯಿಸಬೇಕು. ಈ ನಿಟ್ಟಿನಲ್ಲಿ ನಮಗೆ ಗೃಹರಕ್ಷಕರಾಗಿ ಒಂದು ವಿಶೇಷವಾದಂತಹ ಜವಾಬ್ದಾರಿ ಇದೆ. ಈಗ ತಾನೇ ಮುಖ್ಯ ಅತಿಥಿಗಳಾದಂತಹ ರಾಜೇಶ್ ಅವರು ಹೇಳಿದರು, ನಿಮಗೆಲ್ಲ ಗೊತ್ತಿದೆ, ನೀವು ಈ ಮೆಸೇಜನ್ನು ಜನರಿಗೆ ತಲುಪಿಸಬೇಕು ಅಂತೇಳಿ. ಮತದಾನ ಜಾಗೃತಿ ಅಭಿಯಾನ ಜನರಲ್ಲಿ ಆಗಬೇಕಾದ್ರು. ನಾವು ಯಾಕೆ ನಿಮಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಟೀಚರನ್ನು ನಾವು ಎಜುಕೇಟ್ ಮಾಡಿದರೆ 100 ಮಕ್ಕಳನ್ನು ಎಜುಕೇಟ್ ಮಾಡಿದಾಗೆ. ಇವತ್ತು ನೀವು ಒಬ್ಬ ಹೋಮ್ ಗಾರ್ಡ್ಗಳನ್ನು ನಾವು ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ವ್ಯವಸ್ಥೆ ಮಾಡಿದರೆ ಅವರಿಂದ 100 ಜನ ವೋಟ್ ಹಾಕುವಂಥ ವ್ಯವಸ್ಥೆ ಆಗಬೇಕು.
ಈ ಕಾರಣದಿಂದ ನಾವೆಲ್ಲ ಮತದಾನದಲ್ಲಿ ಆಕ್ಟಿವ್ ಆಗಿ ಮತದಾನ ಪ್ರಕ್ರಿಯೆಗೆ ಪೂರಕವಾಗಿ ಪೊಲೀಸ್ ಇಲಾಖೆ ಜೊತೆ ಕೆಲಸ ಮಾಡುವಂತಹ ನಮಗೆ ಹೆಚ್ಚಿನ ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನು ನಾವು ನಿಭಾಯಿಸಲಿಕ್ಕೆ ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮಿಂದ ನಡೀಬೇಕು. ಸೊ ನೀವು ಮಾಡಿ ಅಂತ ಹೇಳೋ ಬದಲು ನಾವು ಮಾಡಿ ತೋರಿಸುವ ಅಂತ ಹೇಳೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 800 ಮಂದಿ ಈ ಬಾರಿ ಇಲೆಕ್ಷನ್ಗೆ ಆಕ್ಟಿವ್ ಆಗಿ ಹೋಮ್ ಗಾರ್ಡ್ಸ್ಗಳು ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಕೇರಳದ ಇಲೆಕ್ಷನ್ಗೂ ನಮ್ಮ 350 ಹೋಮ್ ಗಾರ್ಡ್ಸ್ ಮಂಗಳೂರಿನಿಂದ ಹೋಗ್ಲಿಕ್ಕಿದ್ದಾರೆ. ನಾನು ಹೇಳೋದಿಷ್ಟೇ, ನಾವು ಇಲೆಕ್ಷನ್ ಪ್ರೋಸೆಸ್ ಅನ್ನ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಸುವುದರ ಜೊತೆಗೆ ಜನರಿಗೆ ಸಹ ವೋಟ್ ಮಾಡಲಿಕ್ಕೆ ಮನಸ್ಸು ಬರುವ ರೀತಿಯಲ್ಲಿ ಮನ ಪರಿವರ್ತನೆ ಮಾಡುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಯಾಕೆಂತ ಹೇಳಿದ್ರೆ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷರು ಒಮ್ಮೆ ಹೇಳಿದ್ರು, ದ ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಬುಲೆಟ್. ಅಂದ್ರೆ ಮತಪತ್ರ ಅನ್ನೋದು ಬುಲೆಟ್ಗಿಂತಲೂ, ಗೋವಿಯಿಂದ ಸಿಡಿಯುವ ಗುಂಡಿಗಿಂತಲೂ ಜಾಸ್ತಿ ಪವರ್ ಇರುವುದು ಬ್ಯಾಲೆಟ್ ಪೇಪರ್. ಯಾಕೆಂದ್ರೆ ಇವತ್ತು ರಾಜೇಶ್ ಹೇಳಿದ್ರು ಜನನಾಯಕ ಅಂತ ಹೇಳಿ. ಒಬ್ಬ ಜನನಾಯಕ ಹುಟ್ಟಿಕೊಳ್ಳುವುದು ನಮ್ಮಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯರಿಂದ. ನಾವು ಇವತ್ತು ಅಧಿಕಾರದಲ್ಲಿ ಒಬ್ರು ಇರ್ತಾರೆ, ಜವಾಬ್ದಾರಿ ಅಂತ ನಾನು ಹೇಳುವುದಿಲ್ಲ, ಅಧಿಕಾರದಲ್ಲಿರುವವರು ನಾಳೆ ಇನ್ನೆಲ್ಲೋ ಇರ್ತಾರೆ. ಯಾಕೆಂದ್ರೆ ಅವರನ್ನ ಸೋಲಿಸುವುದು, ಗೆಲ್ಲಿಸುವುದು, ಅಧಿಕಾರದಿಂದ ತೆಗೆಯುವುದು, ಬಿಡುವುದು ನಮಗೆ ಬಿಟ್ಟದ್ದು. ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದರೆ, ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅವನನ್ನು ಆರಿಸುವುದು ನಮ್ಮ ಧರ್ಮ ಆಗಬೇಕು. ಸೊ ಮತದಾನ ಮಾಡುವುದರ ಮುಖಾಂತರ ನಾವು ಸರಿಯಾದ ವ್ಯಕ್ತಿಯನ್ನ ಆರಿಸಬೇಕು. ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಉಡಾಫಿ ಧೋರಣೆ ಇದೆ. ಯಾನದಾಯಕ ಇಲೆಕ್ಷನ್ ಹೋಗೋದು, ನಾನು ಯಾಕೆ ಓಟ್ ಹಾಕಬೇಕು, ನಮ್ಮ ಊರು ರೋಡ್ ಸರೀತಿ, ನಮ್ಗೆ ನೀರು ಬರ್ಪುಜಿ, ಕರೆಂಟ್ ಇಚ್ಚಿ, ಯಾಕೆ ಹೋಗ್ಬಿಟ್ಟು ಅಂತ ಹೇಳಿ. ಹಳ್ಳಿಯಲ್ಲಿ ಒಂದು ಮಾತಿದೆ, ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಬ್ಯಾಡ್ ಪೊಲಿಟಿಷಿಯನ್ಸ್ ಆರ್ ಕ್ರಿಯೇಟೆಡ್ ಬೈ ದ ಗುಡ್ ಪೀಪಲ್ ಹೂ ಡು ನಾಟ್ ವೋಟ್. ಕೆಟ್ಟ ಬ್ಯೂರೋಕ್ರಾಟ್ಸ್ ಅಥವಾ ರಾಜಕಾರಣಿಗಳು ನಮ್ಮಂತಹ ಒಳ್ಳೆ ಮನುಷ್ಯರು ವೋಟ್ ಮಾಡದಿದ್ರೆ ಹುಟ್ಟಿಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಒಬ್ಬ ವೋಟ್ ಹಾಕಲಿಲ್ಲ ಅಂತೇಳಿ ಆದರೆ ನಮ್ಮ ಓಟು ನಾವು ಸರಿಯಾಗಿ ಅಳೆದು ತೂಗಿ ಅವನ ಚಾರಿತ್ರ್ಯ, ವ್ಯಕ್ತಿತ್ವ, ವಿದ್ಯಾಭ್ಯಾಸ ಮತ್ತೆ ದೇಶಭಕ್ತಿ ಇವೆಲ್ಲವನ್ನ ನೋಡಿ ಅಳೆದು ತೂಗಿ ನಾವು ವೋಟ್ ಹಾಕುವಂಥದ್ದು. ಅದನ್ನು ನೋಡಿ ನಾವು ವೋಟ್ ಹಾಕಲಿಲ್ಲ ಅಂತ ಹೇಳಿ ಆದರೆ, ನಾವು ವೋಟಿಗೆ ಹೋಗಲಿಲ್ಲ ಅಂತ ಹೇಳಿ ಆದರೆ, ಯಾರೋ ಇನ್ನೊಬ್ಬ ಬ್ಯಾಡ್ ಕ್ಯಾರೆಕ್ಟರ್ ಇರುವವನು, ಸಮಾಜದಿಂದ ಅವನಿಗೆ ಏನು ಉಪಯೋಗ ಇಲ್ಲದಂತ ಒಬ್ಬ ವ್ಯಕ್ತಿ ಇಲೆಕ್ಟ್ ಆಗ್ತಾನೆ, ಅವನು ಅಧಿಕಾರಕ್ಕೆ ಬರ್ತಾನೆ. ಆ ಕಾರಣದಿಂದ ನಾವು ಸರಿಯಾದ ಜನರಿಗೆ ಅಧಿಕಾರ ಸಿಗಬೇಕು ಅಂತ ಹೇಳಿ ಆದರೆ ನಾವು ಹೋಗಿ ಮತದಾನದಲ್ಲಿ ಪಾಲ್ಗೊಳ್ಬೇಕು. ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು, ನಮಗೆ ನೀರು ಬರುವುದಿಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ, ನಾನು ಯಾಕೆ ವೋಟ್ ಹಾಕಿ ಅಂತೇಳಿ, ಅದು ಬಹಳ ನೆಗೆಟಿವ್, ಋಣಾತ್ಮಕ ಧೋರಣೆ. ಅದು ಆಗಬಾರ್ದು. ಅಂತಹ ಜನರು ಯಾರಾದರೂ ನಿಮ್ಮಲ್ಲಿ ಯಾನದಾಯಕ ವೋಟ್ ಮಾಡೋಣ ಅಂತ ಹೇಳಿದ್ರೆ ನೀವು ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ನೀವು ಮಾಡಬೇಕು. ನೀವು ಯಾಕೆ ವೋಟ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ಸುದೃಢವಾದಂಥ ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಪ್ರತಿಯೊಂದು ಮತವೂ ಇಂಪಾರ್ಟೆಂಟ್. ಎವ್ರಿ ವೋಟ್ ಇಸ್ ಕ್ರೂಷಿಯಲ್. ಪ್ರತಿಯೊಂದು ವೋಟು ಸಹ ಬಹಳ ಇಂಪಾರ್ಟೆಂಟ್. ಆದ ಕಾರಣ ನಾವು ನಮ್ಮ ವೋಟಿಂದ ಏನಾಗ್ತದೆ ಅಂತ ಹೇಳೋ ಒಂದು ಭಾವನೆಯನ್ನು ನಾವು ಹಾಕಿಕೊಳ್ಬೇಕು. ಇಲೆಕ್ಷನ್ ಬಿಲಾಂಗ್ಸ್ ಟು ಪೀಪಲ್ ಅಂತ ಒಂದು ಮಾತಿದೆ. ಚುನಾವಣೆ ಅನ್ನೋದು ನಮಗೆ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂಥ ವಿಚಾರ. ನಮಗೆ ಇದು ಸಂಬಂಧ ಇಲ್ಲ, ನಮಗೂ ಇದಕ್ಕೂ ಕನೆಕ್ಷನೇ ಇಲ್ಲ, ನಮಗೂ ಇಲೆಕ್ಷನ್ ಬೇಡ ಅಂತ ಧೋರಣೆಯನ್ನು ನಾವು ಇಟ್ಕೊಳ್ಬಾರ್ದು. ನಾವು ಆಕ್ಟಿವ್ ಆಗಿ ಇಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಬೇರೆಯವರು ಮತದಾನ ಮಾಡುವ ರೀತಿಯಲ್ಲಿ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಪೂರಕವಾದಂಥ ಆರೋಗ್ಯಕರ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದರೆ ಮಾತ್ರ ಒಂದು ಒಳ್ಳೆಯ ಸುದೃಢವಾದಂಥ ದೇಶ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿ ಆದರೆ ಚುನಾವಣೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಳ್ಳೆ ಜನರು ವೋಟ್ ಹಾಕಲಿಲ್ಲ ಅಂದರೆ ಕೆಟ್ಟ ಜನರು ಆಯ್ಕೆ ಆಗ್ತಾರೆ. ಈ ರೀತಿ ಆಗಬಾರ್ದು ಅಂತೇಳಿ ಆದರೆ ನಾವೆಲ್ಲರೂ ಬೇರೆಯವ್ರನ್ನ ಮೋಟಿವೇಟ್ ಮಾಡಬೇಕು. ನಮ್ಮ ಹಕ್ಕನ್ನು ನಾವು ಅಧಿಕಾರಯುತವಾಗಿ ಚಲಾಯಿಸಬೇಕು. ವೋಟಿಂಗ್ ಈಸ್ ನಾಟ್ ಜಸ್ಟ್ ಅವರ್ ರೈಟ್, ಇಟ್ ಈಸ್ ಅವರ್ ಪವರ್ ಅಂತ ಒಂದು ಮಾತಿದೆ. ವೋಟ್ ಅನ್ನೋದು ನಮ್ಮ ಹಕ್ಕು ಮಾತ್ರವಲ್ಲ, ನಮ್ಮ ಶಕ್ತಿ ಕೂಡ. ನಮ್ಮ ಶಕ್ತಿಯಿಂದ ನಾವು ಎಂತೆಂಥವ್ರನ್ನ ಗೆಲ್ಲಿಸ್ಬೋದು, ಎಂತೆಂಥವ್ರನ್ನ ಸೋಲಿಸ್ಬೋದು. ಇಲ್ಲಿ ಸೋಲು ಗೆಲುವಿಗಿಂತ ಯಾರು ಅರ್ಹರು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಯಾರು ದೇಶಕ್ಕಾಗಿ ದುಡಿತಾರೆ, ದೇಶಕ್ಕಾಗಿ ತ್ಯಾಗ ಮಾಡ್ತಾರೆ, ಸ್ವಂತ ಹಿತಾಸಕ್ತಿಗಳನ್ನು ಬದಿಗಿಟ್ಟು ದೇಶಕ್ಕಾಗಿ ಯೋಚಿಸ್ತಾರೆ, ಇದನ್ನು ನಾವು ಕನ್ಸಿಡರ್ ಮಾಡಿ ವೋಟ್ ಮಾಡಿಸಲಿಕ್ಕೆ ಜನರನ್ನು ಮೋಟಿವೇಟ್ ಮಾಡಬೇಕು. ಕಳೆದ ವಿಧಾನಸಭಾ ಇಲೆಕ್ಷನ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರಿನಲ್ಲಿ ವಿದ್ಯಾವಂತರ ಸುಶಿಕ್ಷಿತರ ನಾಡು ನಮ್ಮ ಕರ್ನಾಟಕ. 40%, ಈಗ ತಾನೇ ಅವರು ಹೇಳಿದ್ರು 70-80%, 40% ಅಂತ ಹೇಳಿ. ಕಳೆದ ವಿಧಾನಸಭಾ ಇಲೆಕ್ಷನ್ನಲ್ಲಿ 40% ಎಲೆಕ್ಷನ್ ಆಗಿದ್ದು ಬೆಂಗಳೂರಿನಲ್ಲಿ. ಒಂದು ವಿದ್ಯಾವಂತರಾಗಿ ವೀಕೆಂಡ್ಗಳಲ್ಲಿ ಮೋಜು ಮಸ್ತಿ ಮಾಡಕ್ಕೆ, ಬಹುಶಃ ಆ ಬಾರಿ ಬಹುಶಃ ಫ್ರೈಡೇ ಏನೋ ಬಂದಿದ್ದು ಇಲೆಕ್ಷನ್, ಜನರು
ನಾವು ಯಾಕೆ ಇಲೆಕ್ಷನ್ಗೆ ಹೇಗಾದ್ರೂ ಹಾಲಿಡೇ ಇರುತ್ತೆ, ಆರಾಮಾಗಿ ಜೋಗ್ ಫಾಲ್ಸ್ ಅದು ಇದು ತಿರುಗಾಡ್ಲಿಕ್ಕೆ ಬಂದು ದಕ್ಷಿಣ ಕನ್ನಡ ದೇವಸ್ಥಾನಕ್ಕೆ. ಆ ದಿವಸ ಎಲೆಕ್ಷನ್ ದಿವಸ ದಕ್ಷಿಣ ಕನ್ನಡದ ಎಲ್ಲಾ ದೇವಸ್ಥಾನಗಳಲ್ಲಿ ರಶ್, ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕಟೀಲು ಎಲ್ಲ ಕಡೆ ರಶ್. ಯಾಕೆಂದ್ರೆ ವೀಕೆಂಡ್ ಜೊತೆಗೆ ಒಂದು ರಜಾ ದಿನವೂ ಬಂದಿದೆ, ಜನ ಓಟನ್ನ ಬಿಟ್ಟು ದೇವಸ್ಥಾನಕ್ಕೆ ಬರೋದು. ಇವ್ರು ಹೇಳಿದ್ರು ದೇವಸ್ಥಾನದ ರೀತಿಯಲ್ಲಿ ನಾವು ಇದು ಮಾಡಬೇಕು ಅಂತೇಳಿ. ನಾವು ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಇಂಪಾರ್ಟೆಂಟ್ ಏನು, ವೋಟ್ ಹಾಕುವಂಥದ್ದು. ಸೊ ಈ ಬಾರಿ ಸಹ ಬಹುಶಃ ಗುರುವಾರ ಬಂದಿದೆ ಈ ಬಾರಿ ಇಲೆಕ್ಷನ್. ಅದನ್ನ ನೀವು ವೀಕೆಂಡ್ ಅಂತ ಕ್ಲಬ್ ಮಾಡಿ ನಿಮ್ಮ ಮತದಾನದ ಹಕ್ಕನ್ನು ನೀವು ಮರೆತರೆ ಬಹುಶಃ ನಾವೆಲ್ಲ ಅನುಭವಿಸಬೇಕಾಗತ್ತೆ. ಸರಿಯಾದ ಜನರಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಆದರೆ, ಮೆಜಾರಿಟಿ ಸಿಗಬೇಕು ಅಂತಾದರೆ ಎಲ್ಲರೂ ವೋಟ್ ಹಾಕಬೇಕು. ಒಂದು ವ್ಯವಸ್ಥೆನಲ್ಲಿ 40% ವೋಟಿನಿಂದ ಯಾರಿಗೂ ಸಹ ಸರಿಯಾದ ರೀತಿಯಲ್ಲಿ ಅಧಿಕಾರ ಸಿಗುವ ಸಾಧ್ಯತೆಯೂ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಮಗದೊಮ್ಮೆ ನಮ್ಮನ್ನು ವಿಮರ್ಶಿಸಿಕೊಂಡು ನಾವು ಇವತ್ತು ಪ್ರತಿಯೊಬ್ಬರು ಸಹ 100% ಮತದಾನ ಆಗುವುದು ಕಷ್ಟ, ಅಟ್ಲೀಸ್ಟ್ 90% ಮತದಾನ ಆದರೆ ಬಹುಶಃ ಒಂದು ನಮ್ಮ ಪ್ರಜಾಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆಗೆ ಒಂದು ಮೌಲ್ಯ ಬರ್ಬೋದು. ಇಲ್ಲ ಅಂತೇಳಿ ಆದರೆ 40% ವೋಟ್ನಲ್ಲಿ ಯಾರು ಗೆಲ್ಲಬೇಕು ಯಾರು ಗೆಲ್ಲಲ್ಲ, ಯಾರು ಸೋಲುವವರು ಅವ್ರು ಗೆಲ್ತಾರೆ. ಹಾಗೆ ಆದರೆ ನಮ್ಮ ಡೆಮೋಕ್ರಸಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಆ ವ್ಯವಸ್ಥೆಗೆ ತನ್ನ ಅರ್ಥವನ್ನೇ ಕಳೆದುಕೊಳ್ತದೆ. ಈ ಕಾರಣದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಲಯನ್ಸ್ ಕ್ಲಬ್ನವರು ನಮಗೆ ಸಹಕಾರ ನೀಡಿದ್ದಾರೆ. ನಾನು ನಿಮಗೆ ಕೇಳುವುದಿಷ್ಟೇ, ನೀವು ಜನರ ಬಳಿ ಹೋಗ್ತೀರಾ, ದಿನ ನೂರಾರು ಮಂದಿ ಜನರನ್ನು ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ. ಹೀಗಿರುವಾಗ ಪ್ರತಿಯೊಬ್ಬ ಗೃಹ ರಕ್ಷಕರಿಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ನೀವು ಪ್ರತಿಯೊಬ್ಬ ಮತದಾರನು ಮತದಾನ ಹಾಕುವ ರೀತಿಯಲ್ಲಿ ಅವರನ್ನು ಮೋಟಿವೇಟ್ ಮಾಡಬೇಕು. ಮತದಾನದ ದಿವಸ ನಾವು ಯಾರಿಗೂ ಸಹ ಮೋಟಿವೇಟ್ ಮಾಡೋಕ್ಕಾಗಲ್ಲ. ಮತದಾನದ ದಿವಸ ನೀವು ಫೋರ್ಸ್ ಮಾಡೋಕ್ಕಾಗಲ್ಲ. ಬನ್ನಿ ಅಂತೇಳಿ ಲಾಠಿ ಇಟ್ಕೊಂಡು ನಾವು ವೋಟ್ ಹಾಕಿಸಬಾರ್ದು. ಮತದಾನ ಮಾಡಬೇಕು, ಪ್ರಜ್ಞಾಪೂರ್ವಕವಾಗಿ ಅವರನ್ನು ಹೆದರಿಸಿ ಮಾಡುವಂಥದ್ದಲ್ಲ. ನನಗೆ ನಾನು ವೋಟ್ ಮಾಡಬೇಕು ಅನ್ನೋ ಭಾವನೆ ಅವರಿಗೆ ಬರಬೇಕು. ಆ ರೀತಿಯಲ್ಲಿ ನೀವು ಪ್ರತಿಯೊಬ್ಬರು ಸಹ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸಿ ಜನರನ್ನು ಮೋಟಿವೇಟ್ ಮಾಡಿದರೆ ಬಹುಶಃ ಒಂದು ಒಳ್ಳೆಯ ಫಾರ್ ಬೆಟರ್ ಇಂಡಿಯಾ, ಬೆಟರ್ ಟುಮಾರೋ, ಒಳ್ಳೆಯ ನಾಳೆಗಳಿಗಾಗಿ ನಾವು ಇವತ್ತು ಒಂದಷ್ಟು ಕಷ್ಟಪಡೋಣ, ಜನರನ್ನು ಮೋಟಿವೇಟ್ ಮಾಡೋಣ. ನಮ್ಮ ಹೋಮ್ ಗಾರ್ಡ್ ಇಲಾಖೆಯಿಂದ ಈ ರೀತಿ ಮತದಾನ ಜಾಗೃತಿ ಅಭಿಯಾನ ನಿರಂತರವಾಗಿ ನಡೆಯಲಿ. ರಾಜೇಶ್ ಅವರು ಹೇಳಿದರು, ಇದು ಮತದಾನ ಬರುವಾಗ ಮಾತ್ರ ನಾವು ನಮ್ಮ ಈ ಇಲೆಕ್ಷನ್ ಕ್ಯಾಂಪೇನ್ ನಡೆಯೋದಲ್ಲ, ಈ ರೀತಿಯ ಜಾಗೃತಿ ಅಭಿಯಾನ ನಡೆಯೋದಲ್ಲ. ಎಲ್ಲೆಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸಬೇಕು ಅಲ್ಲಿ ನಾವು ಚಲಾಯಿಸಲೇಬೇಕು. ಹಾಗೆ ಮಾಡಿದರೆ ಮಾತ್ರ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕ್ವಶನ್ ಮಾಡಲಿಕ್ಕಾಗತ್ತೆ. ನಾಳೆ ಅಧಿಕಾರಿಗಳನ್ನು ಜವಾಬ್ದಾರಿ ಇರುವವರನ್ನು ನಾವು ಕೇಳಲಿಕ್ಕಾಗತ್ತೆ. ವಿ ಡು ನಾಟ್ ಹ್ಯಾವ್ ರೈಟ್ ಟು ಕಂಪ್ಲೇನ್ ಇಫ್ ಯು ಡು ನಾಟ್ ವೋಟ್. ನಾವು ವೋಟ್ ಮಾಡಿಲ್ಲ ಅಂದರೆ ನಾಳೆ ಅಧಿಕಾರಕ್ಕೆ ಬಂದವ್ರ ಹತ್ರ ನಾವು ಕ್ವಶನ್ ಮಾಡೋಕ್ಕಾಗಲ್ಲ, ನೀನು ಯಾಕೆ ಹಾಗೆ ಮಾಡಿದೆ ಅಂತೇಳಿ. ಇವತ್ತು ನಾವು ವೋಟ್ ಹಾಕಿದರೆ ನಾಳೆ ಅವ್ರ ಹತ್ರ ಕೇಳ್ಬೋದು, ಯಾಕೆ ನೀನು ಮಾಡಿಲ್ಲ ಅಂತೇಳಿ ನಾವು ಅವರನ್ನು ಅಧಿಕಾರದಲ್ಲಿ ಇರುವವ್ರನ್ನ ನಾವು ಕೇಳ್ಬೋದು, ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವ್ರನ್ನ ನಾವು ಕೇಳಲಿಕ್ಕಾಗತ್ತೆ. ಸೊ ನೀವು ನಾಳೆ ನಮ್ಮ ಸಮಾಜಕ್ಕೆ ಪೂರಕವಾಗಿ ಕ್ವಶನ್ ಮಾಡಬೇಕು ಅಂತ ಹೇಳುವ ಒಂದು ನಿಮಗೆ ನೈತಿಕ ಹಕ್ಕು ಸಿಗಬೇಕಾದ್ರೆ ಇವತ್ತು ನಾವು ವೋಟ್ ಮಾಡಲೇಬೇಕು. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸುಂದರ, ಸುದೃಢ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಹೆಜ್ಜೆ ತಟ್ಟಿ ಪೊಲೀಸ್ ಇಲಾಖೆಗೆ ಜೊತೆಯಲ್ಲಿ ಕೈ ಸೇರಿಕೊಂಡು ಒಳ್ಳೆಯ ಮತದಾನ, ಒಂದು ಯಾವುದೇ ರೀತಿಯ ಹಿಂಸಾಚಾರ ಇಲ್ಲದೆ ಒಂದು ಸರಿಯಾದ ರೀತಿಯಲ್ಲಿ ಮತದಾನ ಆಗುವ ಕೆಲಸ ಮಾಡೋಣ ಮತ್ತು ಎಲ್ಲರೂ ಮತದಾನ ಮಾಡುವ ರೀತಿಯಲ್ಲಿ ಪೂರಕವಾದ ವಾತಾವರಣವನ್ನು ಕಲ್ಪಿಸೋಣ ಅಂತ ಹೇಳಿ. ಹಾಗೆ ಶ್ರೀ ವಿಲ್ಸನ್ ದಿವಾಕರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ತುಳುನಾಡು, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು. ಹಾಗೆ ಸ್ವಾಗತ ಭಾಷಣವನ್ನು ಮಾಡಿದಂತಹ ಡೆಪ್ಟಿ ಕಮಾಂಡೆಂಟ್ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಹಾಗೆ ಅಧ್ಯಕ್ಷ ಸ್ಥಾನ ವಹಿಸಿರುವ ಡಾಕ್ಟರ್ ಮುರಳಿ ಮೋಹನ್ ಸುಲ್ತಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ